ಸಂಗಮ. ಇಲ್ಲಿ ಸಪ್ತಾಹ 7 ನಮ್ಮ ಹೆಣ್ಮಕ್ಕಳಲ್ಲಿ ಸೂಕ್ತವಾದ ಶಕ್ತಿಯನ್ನು ನೆನಪು ಮಾಡುವ ಕೆಲಸ. ಶಕ್ತಿ ನಿಮ್ಮ ಹತ್ರಲ್ಲೇ ಇದೆ, ನಮ್ಮ ಹತ್ರ ಎಲ್ಲರಲ್ಲಿ ಇದೆ, ಅದು ನಾವು ಮರೆತಿರ್ಬೋದು. ಅದಕ್ಕೆ ಆತ್ಮವಿಸ್ಮೃತಿ ಅಂತ ಹೇಳ್ತಾರೆ. ನಾವು ಯಾರು, ನಮ್ಮಲ್ಲಿ ಒಂದು ಭಗವಂತ ಕೊಟ್ಟ ಒಂದು ಶಕ್ತಿ ಇದೆ ಅಲ್ವಾ, ಅದನ್ನು ನೆನಪು ಮಾಡುವ ಈ ಕಾರ್ಯಕ್ರಮ. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೇ ಕೆಲಸವನ್ನು ಮಾಡಿದ್ದು. ಹಿಂದೂ ಸಮಾಜದಲ್ಲಿ ಒಂದು ಶಕ್ತಿ ಇದೆ, ನಾವು ದುರ್ಬಲರಲ್ಲ, ಸಬಲರು. ಅದನ್ನು ಪುನಃ ಜಾಗೃತಿಗೊಳಿಸಿದಂಥ ಸಂಘ 100ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ ಸಂಘ ಪುರುಷರ ಒಂದು ಏನು ಶಕ್ತಿಯನ್ನು ರಾಷ್ಟ್ರ ಕಾರ್ಯಕ್ಕೆ, ಸಮಾಜಕ್ಕೆ ಅದು ಬಂದಾಗ ಅದು ರಾಷ್ಟ್ರ ಜಗತ್ತಿಗೆ ಒಂದು ಸೂಪರ್ ಶಕ್ತಿ ಆಗುತ್ತೆ ಅಂತ ನೆನಪು ಮಾಡೋದು. ಅದೇ ರೀತಿಯಲ್ಲಿ ನಾವು ಅರ್ಧ ಭಾಗ ಸ್ತ್ರೀಯರಿದ್ದೇವೆ, ನಮ್ಮಲ್ಲೂ ಆ ಶಕ್ತಿ ಇದೆ ಅಲ್ವಾ, ಆ ಶಕ್ತಿಯನ್ನು ನೆನಪು ಮಾಡಲಿಕ್ಕೆ ಹೇಳಿದ್ದಾರೆ ಸಪ್ತಶಕ್ತಿ. ಸ್ತ್ರೀ ಅಂದ್ರೆ ಒಂದು ಶಬ್ದ ಶಕ್ತಿ ಅಂತ ಅರ್ಥ. ಅದಕ್ಕೆ ಹೇಳಿದ್ದಾರೆ ಸ್ತ್ರೀಯಲ್ಲಿ ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿ ಬರೀ ಮನೆಗೆ ಸೀಮಿತವಲ್ಲ, ಮನೆಗೂ ಬೇಕು, ಅದರೊಟ್ಟಿಗೆ ಈ ಮನೆ ಸಮಾಜದ ಮಧ್ಯೆ ಇದೆ. ಸಮಾಜ ಒಳ್ಳೆ ಸಮಾಜ, ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕು ಅಂತಾದರೂ ನಾವು ಸ್ತ್ರೀಯರು ಸಹ ಜಾಗೃತರಾಗಬೇಕು. ಸ್ತ್ರೀಯಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ ಅಲ್ವಾ, ಅದನ್ನು ನೀವು ನೆನಪು ಮಾಡಬಹುದು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ನೆನಪು ಮಾಡಿದ್ದಾರೆ, ಪುನಃ ಪುನಃ ಮರೀತೇವೆ ಅಷ್ಟೇ. ನಾವಿಲ್ಲಿ ಯಕ್ಷಗಾನಕ್ಕೆ ಹೋಗ್ತೇವೆ ಅಲ್ವಾ, ಆಟ ನೋಡ್ತೇವೆ. ನೀವು ದೇವಿ ಮತ್ಮೆ ಆಟ ನೋಡ್ತಿದ್ರಲ್ಲ, ಆ ಆಟದಲ್ಲಿ ನೋಡಿ ಎಲ್ಲ ದುಷ್ಟಶಕ್ತಿಗಳು ಎದ್ದಿರ್ತವೆ. ಆಗ ಯಾರಿಗೂ ಅಸಾಧ್ಯ ಆದಾಗ ಸಾಧ್ಯ ಆಗ್ತದಲ್ಲ, ತ್ರಿಮೂರ್ತಿಗಳಿಗೂ. ಆಗ ಎಲ್ಲರ ಪ್ರಾರ್ಥನೆ ಮಾಡಿ ಭಗವಂತ ಒಬ್ಬನಿಗೆ ಮತ್ತೊಂದು ಶಕ್ತಿ ಉದ್ಭವ ಆಗುತ್ತಲ್ಲ, ಅದು ಸ್ತ್ರೀ ರೂಪದಲ್ಲಿ ಬರುತ್ತೆ, ದೇವಿ ಅಲ್ವಾ. ಆ ಶಕ್ತಿ ಉದ್ಭವ ಆದಾಗ ದುಷ್ಟರ ನಾಶ ಮಾಡಿ ಶಿಷ್ಟರ ರಕ್ಷಣೆ ಮಾಡಿದಂತ ನಾವು ಯಕ್ಷಗಾನದಲ್ಲಿ ನೋಡ್ತೇವೆ ಅಲ್ವಾ. ನೀವು ನೋಡ್ತೀರಿ ಎಂತ ಅಗಾಧವಾದ ಶಕ್ತಿ. ಆ ಚಂಡಮುಂಡರನ್ನು ಶಿರವು ಚೆಂಡಾಡಿ ಕಾಲಿನಲ್ಲಿ ಚೆಂಡಾಟ ಆಡಿದ್ದಾಳೆ, ಕಾಳಿ ರೂಪದಲ್ಲಿ ಬರ್ತಾಳೆ, ಮಹಾಕಾಳಿಯಾಗಿ ಬರ್ತಾಳೆ ನೋಡಿ. ಅದೇನೆ ನವರಾತ್ರಿಯಲ್ಲಿ ನಾವು 9 ರೂಪದಲ್ಲಿ ಆರಾಧನೆ ಮಾಡೋದು, ಅದನ್ನು ಸುಮ್ಮನೆ ಅಲ್ಲ. ನಾವು ಏನೋ ಒಂದು ವರ್ಷ ಬರುತ್ತೆ, ಅದರೊಳಗೆ ವಿಶೇಷವಾದ ಗುಣಗಳು ಇದೆ. ಅಲ್ಲಿ ಒಂದು ಕವಿ ಬರೀತಾನೆ, ನೀವು ಹಾಡು ಕೇಳಿದ್ರೆ ನಾವು ಸಂಘದಲ್ಲಿ ಹಾಡು ಹಾಡ್ತೇವೆ ಅದನ್ನು. ಚಂದನೆ ಈ ದೇಶ ಕಿ ಮಾಟಿ ತಪೋಭೂಮಿ ಹರ ಗ್ರಾಮ ಹೇ, ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮು ಹೇ, ಹರ ಬಾಲಾ ಕಿ ಎಲ್ಲ ಹೆಣ್ಮಕ್ಕಳು ದೇವಿಯ ಪ್ರತಿರೂಪ ಅಂತೆ. ಎಲ್ಲ ಹೆಣ್ಣುಮಕ್ಕಳು ದೇವಿಯ ಪ್ರತಿರೂಪ ಅಂದರೆ ಬಚ್ಚ ಬಚ್ಚ ರಾಮೋಹೆ, ಎಲ್ಲ ಮನೆಯಲ್ಲೂ ರಾಮನ ಸ್ವರೂಪದ ಮಕ್ಕಳು ಹುಟ್ಟುತ್ತಾರೆ ಅಂತ ಅರ್ತಾರೆ, ಸುಮ್ಮನೆ ಅಲ್ಲ. ನಾವು ದೇವಿ ಸ್ವರೂಪರಾದರೆ ನಮ್ಮ ಮನೆಯಲ್ಲಿ ಎಂತ ಮಕ್ಕಳು ಹುಡ್ತಾರೆ, ಅಂತ ಮಕ್ಕಳೇ ರಾಮನ ಸ್ವರೂಪದ ಮಕ್ಕಳು ಹುಡ್ತಾರೆ ಅಂತ ಅರ್ಥ. ಹಾಗಾದ್ರೆ ನಮ್ಗೆ ಜವಾಬ್ದಾರಿ ಉಂಟಾಗ, ಮನೆಗೆ ಮೊದಲ ಪಾಠಶಾಲೆ, ಜನನಿ ಮೊದಲಿನ ಗುರು ಅಂತೆ. ನಮ್ಮ ಮನೆಯಲ್ಲಿ ಎಂತ ಮಕ್ಕಳು ಬೆಳಿಬೇಕಾದ್ರೆ ಮನೆಯ ಮೂಲ, ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕೊಡೋ ಅಗತ್ಯ ಇದೆ. ಅದಕ್ಕೆ ಅದು ತೋರಿಸಿದ್ದಾರೆ ಅಲ್ವಾ. ಹಿರಿಯರು ಅದನ್ನೇ ಮಾತ್ರ ಹೇಳ್ತಾರೆ, ನೀವು ಶಾಲೆಗೆ ಕಳಿಸೋದು ಮತ್ತೆ ಸುರುವಿನ ಪಾಠಶಾಲೆ ಯಾವುದು, ಮನೆ. ತಾಯಿ ಅವಳು ಗುರು, ಅವಳು ಮಗುವನ್ನು ಬರೀ ಹೇಗೆ ಬೆಳೆಸ್ಬೇಕು ಅಂದ್ರೆ ಬರೀ ಹಣ ಸಂಪಾದನೆ ಮಾತ್ರ ಅಲ್ಲ, ಹಣವೂ ಬೇಕು. ಹಣದೊಟ್ಟಿಗೆ ಧರ್ಮ, ಒಂದು ಧರ್ಮ ಅಂತಿದೆ, ಹಾಗೆ ನಡಿ ಮಗು ಧರ್ಮ ಕಾರ್ಯದಲ್ಲಿ. ಅದಕ್ಕೆ ಬರೀತಾನೆ ಧರ್ಮೇನ ಅರ್ಥೇನ ಕಾಮೇನ ಮೋಕ್ಷ. ನೀನು ದುಡ್ಡು ಸಂಪಾದನೆ ಮಾಡೋದು ಮಾತ್ರ ಅಲ್ಲ, ದೊಡ್ಡದಾಗುವಾಗ ಧರ್ಮ ಅಂತ ಇದೆ ಅಲ್ಲ, ಅದನ್ನ ಮನೆಯಲ್ಲೇ ಕಲಿಸ್ಕೊಡ್ಬೇಕು ತಾಯಿ. ಧರ್ಮ ಮಾರ್ಗ ಏನು, ಧರ್ಮದಲ್ಲಿ ಹೇಗೆ ನಡೀಬೇಕು ಅಂತ ಮನೆಯಿಂದಲೇ ಶುರುವಾಗುತ್ತೆ. ಮತ್ತೆ ಆ ಸ್ತ್ರೀಯಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ ಅಲ್ವಾ, ನಮ್ಗೆ ಕೊಟ್ಟಿದ್ದಾನಲ್ಲ, ಭಗವಂತನೇ ಕೊಟ್ಟಿದ್ದಾನೆ. ಅಲ್ಲಿ ಸಪ್ತಾಹ 7 ಕೊಟ್ಟಿದ್ದಾನೆ. ಪ್ರಾರಂಭದಲ್ಲಿ ನಮ್ಗೆ ಮೇಧಾಶಕ್ತಿ, ಮೇಧ ಅಂದ್ರೆ ಬುದ್ಧಿ, ಬುದ್ಧಿಯನ್ನು ಕೊಟ್ಟಿದ್ದಾನೆ ಅಂತೇಳಿ. ಉದಾಹರಣೆಗೆ ನೋಡಿ, ಇವಾಗ ಹೇಳಿದ್ರು ಶಬ್ದ ವೇದ ಕಾಲದ
ಕನ್ನಗೆ ಕಾಗೆ ಚೂಡಾಲ ಅಂತಿದ್ದಾರೆ ಹೆಣ್ಮಕ್ಕಳು. ಅವ್ರು ಋಷಿಗಳು. ನಾವು ಋಷಿ ಅಂದ್ರೆ ಪುರುಷರು ಮಾತ್ರ ಅಲ್ಲ, ಹೆಣ್ಮಕ್ಳು ತಪಸ್ಸು ಮಾಡಿದ್ದಾರೆ. ಆ ತಪಸ್ಸಲ್ಲಿ ಕೂತವರು ಕನ್ನಗೆ ಕಾಗೆ ಚೂಡಾಲ ಹೆಣ್ಮಕ್ಕಳು ತಪಸ್ಸಲ್ಲಿ ಕೂತು ಈ ಭೂಮಿಯ ಮೇಲೆ ಇದ್ದಂತ ವೇದ ಮಂತ್ರ, ಪುಸ್ತಕ ಅಲ್ಲ ಮಂತ್ರ ಇದರೊಳಗಿತ್ತಂತೆ, ಅದನ್ನೆಲ್ಲ ತಪಸ್ಸಿನಲ್ಲಿ ಕೂತು ಆ ಶಕ್ತಿಯನ್ನು ಎಳಿತಾರೆ. ವೇದ ಮಂತ್ರವನ್ನು ಅವರ ಮನಸ್ಸಿಗೆ ಬರುತ್ತೆಲ್ಲ, ಅದನ್ನು ಅವರು ನೆನಪಿಟ್ಕೊಳ್ತಾರೆ, ಬರೆಯುವುದಿಲ್ಲ. ನೆನಪಿಟ್ಕೊಂಡು ತನ್ನ ಗುರುಕುಲದಲ್ಲಿ ಅದನ್ನು ಹೇಳಿಕೊಡ್ತಾರೆ. ಮೊಟ್ಟ ಮೊದಲು ಹೇಳಿಕೊಟ್ಟವರು ಅವರೇ, ಕನ್ನಗೆ ಕಾಗೆ ಚೂಡಾಲ ವೇದ ಮಂತ್ರವನ್ನು. ಅಂದ್ರೆ ಅವರ ಬುದ್ಧಿಶಕ್ತಿ ಮೇಧಾಶಕ್ತಿ ಇತ್ತು. ಅಂದ್ರೆ ನೆನಪಿಟ್ಟುಕೊಂಡು ಶಿಷ್ಯರಿಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಹೌದಲ್ವಾ? ಹೆಣ್ಮಕ್ಕಳಿಗೆ ಆ ಶಕ್ತಿ ಇತ್ತು ಅಂತ. ನಾವು ಇದನ್ನು ಮರೆತಿದ್ದೇವೆ. ನೆನಪು ಮಾಡೋ ಕೆಲಸ ನಮ್ಗೆ ಎಲ್ಲರಿಗೂ, ಬೇರೆ ಏನಿಲ್ಲ ಇಲ್ಲಿ. ನಾವು ಯಾರು, ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು? ಮುಂಚಿನ ಕಾಲದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇತ್ತು, ಇಲ್ಲ ಅಂತೇನಿಲ್ಲ. ನೋಡಿ, ಯಾವಾಗ ಶಿಕ್ಷಣ ವಂಚಿತರಾದೇವು ಅಂತ ಹೇಳಿದ್ರೆ ಅವ್ರು ಹೇಗೆ ತೋರಿಸರು ಕೊಲೆ ಸಾವಿತ್ರಿ. ಅದಕ್ಕೆ ಮುಂಚೆ ಇತ್ತು. ಮಧ್ಯದಲ್ಲಿ ನಮ್ಮ ಮೇಲೆ ಆಕ್ರಮಣ ಆಯ್ತಲ್ಲ, ಮೊಘಲರದು ಮುಸಲ್ಮಾನರ ಆಕ್ರಮಣ ಆಯ್ತು. ಆಗ ಹೆಣ್ಣು ಮಕ್ಕಳು ಹೊರಗೆ ಹೋಗಲಿಕ್ಕೆ ಇರ್ಲಿ, ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳ ಶೀಲದ ಮೇಲೆ ಆಕ್ರಮಣ ಆಗ್ತಿತ್ತು. ಶೀಲ ಅದಕ್ಕೋಸ್ಕರ ಮನೇಲಿ ಆಗ ಮುಂಚೆ ಇತ್ತು ನಮ್ಮಲ್ಲಿ ಇದು ಶಿಕ್ಷಣ ಇತ್ತು. ಹೆಣ್ಮಕ್ಕಳೇ ಎಷ್ಟು ಇತ್ತು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಹೆಣ್ಣು ಮಕ್ಕಳಲ್ಲಿ ಶಂಕರಾಚಾರ್ಯರು ಕೇಳಿದಿರಿ ನೀವು, ಗೊತ್ತಿದೆ ಅಲ್ವಾ? ನಮ್ಮ ಹಿಂದುತ್ವ ಪುನಃ ಇಡೀ ಭಾರತ ಇಡೀ ಪ್ರವಾಸ ಮಾಡಿ ಪುನಃ ಜಾಗೃತಗೊಳಿಸಿದಂಥ ಮಹಾನ್ ಶಕ್ತಿ ಶಂಕರಾಚಾರ್ಯರು ಅಲ್ವಾ? ಶೃಂಗೇರಿ ಪೀಠ, ಶಕ್ತಿ ಪೀಠಗಳನ್ನೆಲ್ಲ ಪುನಃ ಸ್ಥಾಪನೆ ಮಾಡಿದ್ದಾರೆ. ಅವರು ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಆ ಮತಗಳು ಬೇರೆ ಬೇರೆ ಇದರಿಂದ ಹಿಂದೂ ಸಮಾಜ ಇದಾಗ್ತಿತ್ತು, ವೈದಿಕ ನಮ್ಮ ಪೂಜೆ ಪುರಸ್ಕಾರ ಇದಾಗ್ತಿದ್ದಾಗ ಪುನಃ ಮರುಸ್ಥಾಪನೆ ಮಾಡಲಿಕ್ಕೆ ಅವ್ರು ಯೋಚನೆ ಮಾಡಿ ಇಡೀ ಪ್ರವಾಸ ಮಾಡ್ತಾರೆ. ಆಗ ಅವರಿಗೆ ಮಂಡನ ಮಿಶ್ರ ಅಂತ ಒಬ್ರು ಬೇಕಿತ್ತು. ಅವ್ರು ತುಂಬಾ ವಿದ್ವಾಂಸ, ಅವರು ಈ ಕೆಲಸಕ್ಕೆ ಬರಬೇಕಿತ್ತು. ಅವರು ಗೃಹಸ್ಥರು. ಶಂಕರಾಚಾರ್ಯರು ಸನ್ಯಾಸಿ, ಅವರು ಗೃಹಸ್ಥರು. ಈಗ ಅವ್ರು ಮನೆ ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ ಅವರು ಮಂಡನ ಮಿಶ್ರರ ಮನೆಗೆ ಬರ್ತಾರೆ ಶಂಕರಾಚಾರ್ಯರು. ಬಂದಾಗ ಭಿಕ್ಷೆ, ಸನ್ಯಾಸಿ ಭಿಕ್ಷೆ ಬೇಡಬೇಕಲ್ಲ, ಅವರ ಹೆಂಡತಿ ಹೆಸರು ಉಭಯ ಭಾರತಿ. ಭಿಕ್ಷೆ ಕೊಡುವಾಗ ಹೇಳಿದ್ರಂತೆ, ನಾನು ಈ ಭಿಕ್ಷೆಗೆ ಬಂದಿಲ್ಲ ಅಂತ ಹೇಳ್ತಾರಂತೆ. ನಾನು ಯಾವ ಭಿಕ್ಷೆಗೆ ಬಂದೇನೆ? ವೇದಗಳ ಎಲ್ಲ ಚರ್ಚೆಗಳಿಗೆ ಬಂದೇನೆ. ಇದರ ಬಗ್ಗೆ ಧರ್ಮದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಆ ಚರ್ಚೆಗೋಸ್ಕರ ನಾನು ಒಳಗೆ ಬರ್ತೇನೆ. ನಿಮ್ಮ ಯಜಮಾನರ ಮಟ್ಟಿಗೆ ಕೂತ್ಕೊಳ್ಬೇಕು ಮಂಡನ ಮಿಶ್ರನ ಚರ್ಚೆಗೆ ಅಂತ. ಸರಿ, ಒಳಗೆ ಕರೀತಾರೆ ಉಭಯ ಭಾರತಿ. ಅವರಿಬ್ಬರು ವೇದಗಳ ಬಗ್ಗೆ ವಿದ್ವತ್ರು ಮಹಾಪುರುಷರು ಅವರು ಮಂಡನ ಮಿಶ್ರ ಸಹ ವೇದ ಚರ್ಚೆ ಕೂತ್ಕೊಳ್ತಾರಲ್ಲ, ಚರ್ಚೆಗೆ ಒಬ್ಬರು ತೀರ್ಪು ಕೊಡ್ಬೇಡ, ಯಾರು ಗೆದ್ರು ಅಂತೇಳಿ ಜಡ್ಜಿ ಆಗ್ಬೇಕಲ್ಲ. ಯಾರು ಗೊತ್ತುಂಟು ಕೂತದ್ದು? ಉಭಯ ಭಾರತಿ, ಅವರ ಹೆಂಡತಿ. ಅವ್ರು ಅಷ್ಟು ಅಧ್ಯಯನ ಮಾಡಿದ್ದಾರೆ. ಇಲ್ಲ ಅವರಿಗೆ ಚರ್ಚೆಗೆ ತೀರ್ಪು ಕೊಡ್ಲಿಕ್ಕೆ ಅವರು ತೀರ್ಪು ಕೊಡೋ ಸ್ಥಾನ ಕೂತ್ಕೊಂಡದ್ದು ಅವರ ಹೆಂಡತಿ ಉಭಯ ಭಾರತಿ. ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಮಂಡನ ಮಿಶ್ರರು ಸೋಲ್ತಾರೆ, ಶಂಕರಾಚಾರ್ಯ ಗೆಲ್ತಾರೆ. ಆಗ ಅವ್ರು ಹೇಳ್ತಾರಂತೆ, ನೀವು ಪೂರ್ತಿ ಅವರಿಗೆ ನನ್ನವರ ಅರ್ಧಾಂಗಿ ಧರ್ಮಪತ್ನಿ, ನನ್ನನ್ನು ಸೋಲಿಸಿದ್ರೆ ಮಾತ್ರ ಅವರು ಸೋಲಿಸಿದಾಗೆ ಅಂತ ಅವರು ಕೂತ್ಕೊಳ್ಳೋದು ಚರ್ಚೆಗೆ. ನೋಡಿ, ಆಗ ಶಂಕರಾಚಾರ್ಯ ಸೋಲ್ತಾರೆ, ಮಂಡನ ಮಿಶ್ರ ಗೆಲ್ತಾರೆ. ಆಗ ಹೇಳ್ತಾರೆ, 6 ತಿಂಗಳ ಸಮಯ ಕೊಡಿ, ನಾನು ಮತ್ತೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಅವರನ್ನು ಮದುವೆ ಆಗಲಿಲ್ಲ ಶಂಕರಾಚಾರ್ಯರು. ಅದರಲ್ಲಿ ಅವರಿಗೆ ಕಾಮಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ. 6 ತಿಂಗಳ ನಂತರ ನಾನು ಬಂದು ಉತ್ತರ ಕೊಡ್ತೇನೆ. ಒಬ್ಬ ರಾಜ ಸುತ್ತೋಗಿದ ಪರಕಾಯ ಪ್ರವೇಶ ಮಾಡೋರು, ಇದೆಲ್ಲ ಗೊತ್ತಿತ್ತು ನಮ್ಮ ಹಿಂದಿನವರಿಗೆ. ಪ್ರವೇಶ ಮಾಡ್ತಾರೆ, ಮತ್ತೆ ಬರ್ತಾರೆ. ಅವರು ಚರ್ಚೆಯಲ್ಲಿ ಮಂಡನ ಮಿಶ್ರನ್ನು ಸೋಲಿಸ್ತಾರೆ. ಆಮೇಲೆ ಉಭಯ ಭಾರತಿ ಗಂಡನ ಕಳಿಸ್ಕೊಡ್ತಾರೆ ಅಂತ ಕೇಳಿದ್ದೇವೆ. ಇದು ಘಟನೆ. ಆದರೆ ಅಷ್ಟು ಜ್ಞಾನ ಹೆಣ್ಣು ಮಕ್ಕಳಲ್ಲಿ ಇತ್ತು ಅಂತ ಹೇಳ್ತೇವೆ. ಅದನ್ನು ಅಹಂಕಾರದಿಂದ ಹೇಳುದಲ್ಲ. ಆ ಜ್ಞಾನ ಯಾಕೆ ಕೇಳಿದ್ರೆ ಸಮಾಜಕ್ಕೆ ಪೂರಕವಾಗಿ. ನೋಡಿ, ನಮ್ಮ ಹೆಣ್ಣು ಮಕ್ಕಳು ಪೈಪೋಟಿಯಲ್ಲ ಪುರುಷರೊಟ್ಟಿಗೆ, ಅದು ಗೊತ್ತಿರಬೇಕು. ನಾವು ಸ್ಪರ್ಧೆಗಳನ್ನ ಇಳಿಯುವುದಿಲ್ಲ. ಇದು ನಮ್ಮ ಗುಣವಲ್ಲ ಭಾರತೀಯರಲ್ಲಿ. ನಾವು ನಮಗೆ ಸಮಾನ ಹಕ್ಕು ಅಲ್ಲ ಅಂತ, ಇದು ವಿದೇಶದ ಕಲ್ಪನೆ. ವುಮೆನ್ಸ್ ಡೇ, ನಮ್ಮಲ್ಲಿ ವುಮೆನ್ಸ್ ಡೇ ಇಲ್ಲ. 360 ದಿನ ಸ್ತ್ರೀಯರಿಗೆ ಇಲ್ಲಿ ಗೌರವ ಉಂಟು ಅಲ್ವಾ? ಅದು ಅವರದು. ನಾವು ಅದಕ್ಕಿಂತ ಮೇಲ್ಪಂಕ್ತಿಯಲ್ಲಿದ್ದೇವೆ. ನಾವು ಸಮಾಜಕ್ಕೆ ಪೂರಕವಾಗಿ, ಪುರುಷ ಮತ್ತೆ ಮಹಿಳೆ ಸಮಾಜಕ್ಕೆ ಪೂರಕವಾಗಿ ಹೊಂದಾಣಿಕೊಂಡು ನಾವು ಬದುಕು ಮಾಡುವರು. ನಮ್ಮಲ್ಲಿ ಪೈಪೋಟಿ ಇಲ್ಲ.
ನಾವು ಪೈಪೋಟಿಗೆ ಹೋಗೋರಲ್ಲ, ನಾನು ಮೇಲು ನಾನಲ್ಲ, ನಾವು ಸಮಾಜಕ್ಕೆ ಪೂರಕವಾಗಿ ಸ್ತ್ರೀ ಮತ್ತೆ ಪುರುಷ ರಾಷ್ಟ್ರಕ್ಕೆ ಅಂದ್ರೆ ಸಮಾಜಕ್ಕೆ ಬೇಕಾದಾಗ ನಾವು ಬದುಕಬೇಕು. ಬದುಕುವುದು ಮಾತ್ರ ಅಲ್ಲ, ಬಾಳಬೇಕಾದವರು ನಾವೆಲ್ಲ. ಇದೆಲ್ಲ ಸಮಾನ ಅಂತ ಯಾಕೆ ಬಂದು ಗೊತ್ತುಂಟ? ಇದು ಅವರದು, ವಿದೇಶಿಯರು. ನಾವು ವಿದೇಶರು ಇಲ್ಲಿ ಆಕ್ರಮಣ ಮಾಡಿದ ಬರೀ ಭೂಮಿಯ ಮೇಲಲ್ಲ, ನೆನ್ಪಿಟ್ಕೊಳ್ತಾ ಇದ್ರೆ ನಮ್ಮ ಸಂಸ್ಕೃತಿ ಮೇಲೆ ಆಕ್ರಮಣ ಮಾಡಿದ್ದಾರೆ, ನಮ್ಮ ಸಂಸ್ಕೃತಿ ಮೇಲೆ. ಅವರು ಶುರು ಒಬ್ಬ ಮೆಕಾಲೆ ಅಂತ ಬಂದಂತೆ, ನಿಮ್ಗೆ ಗೊತ್ತಲ್ಲ, ಬ್ರಿಟಿಷರು ತುಂಬ ಜನ, ಒಬ್ಬ ಶಿಕ್ಷಣದ ಒಬ್ಬ ತಜ್ಞ ಅಂತ ಅವರ ಲೆಕ್ಕದಲ್ಲಿ ಅವನು ಬಂದಂತೆ ಭಾರತಕ್ಕೆ ಬಂದಾಗ ಅವನಿಗೆ ಕಂಡದ ಶುರು ಇದಂತೆ, ಇಡೀ ದೇಶ ಸುತ್ತಿದ, ಯಾರೇ ಒಬ್ಬ ಭಿಕ್ಷುಕ ಕಾಣಲಿಲ್ಲಂತೆ ಅವರಿಗೆ. ಮತ್ತೆ ಮನೆಗಳಲ್ಲಿ ಅಂಗಡಿಗಳಲ್ಲೆಲ್ಲ ಬೀಗ ಹಾಕದೆ ಹೋಗ್ತಿದ್ರಂತೆ. ಏನರ್ಥ ಅಂದ್ರೆ, ಭಿಕ್ಷುಕರಿಲ್ಲ ಅಂತ ಹೇಳಿದ್ರೆ ಶ್ರೀಮಂತರಲ್ಲ, ಬಡತ. ಆದರೆ ಯಾರು ಸೋಮಾರಿಗಳು ಇರಲಿಲ್ಲ, ಬಿಟ್ಟಿ ಭಾಗ್ಯದಿಂದ ಯಾರು ಹೋಗ್ತಿರಲಿಲ್ಲ, ಎಲ್ಲರೂ ದುಡಿತಿದ್ರು. ದುಡಿಯುತ್ತಿದ್ದವರಿಗೆ ಮನೆಯಲ್ಲಿ ವ್ಯವಸ್ಥೆ ಇತ್ತು, ಅವರನ್ನೇ ಬೀದಿಗೆ ಹಾಕಿ ಎಲ್ಲವನ್ನು ಬೆಳಿಗ್ಗೆ ಎದ್ದು ಒಂದು ದೇವರಿಗೆ ನಮಸ್ಕಾರ ಮಾಡೋದು ನಮ್ಮಿಂದಲೇ ನಮ್ಮ ಮಕ್ಕಳಿಗೆ ಕಲಿಸ್ತೇವ ನಾವು. ಆಮೇಲೆ ವಾರಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗಬಲ್ಲಿವ, ದೇವರು ಮನೆಯಲ್ಲೂ ಇದ್ದಾರೆ, ಹೌದು ಸತ್ಯ. ಆದರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಗೊತ್ತುಂಟ? ಒಂದು ನಮ್ಮ ಶ್ರದ್ಧಾ ಕೇಂದ್ರ, ಇನ್ನೊಂದು ದೇವಸ್ಥಾನದಲ್ಲಿರೋದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ದಿನ ಅಲ್ಲಿ ಪೂಜೆ, ವೇದ, ಗಂಟೆ ಎಲ್ಲ ಬಾರಿಸಿದಂತ ಈ ಶಕ್ತಿ ಉಂಟಲ್ಲ, ಅದು ದೇವಸ್ಥಾನದ ಒಳಗೆ ಇರ್ತದೆ. ನಮ್ಮ ಮಕ್ಕಳು ಹೋದಾಗ ಎಷ್ಟು ನೆಗೆಟಿವ್ ಇದ್ರು ಆ ಪಾಸಿಟಿವ್ ಶಕ್ತಿ ನಮಗೆ ಬಂದು ಒಂದ್ಸಲ ಮನಸ್ಸು ಶಾಂತ ಆಗತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ದಿನ ಹೋದ್ರೆ ಒಳ್ಳೇದು, ವಾರಕ್ಕೊಂದ್ಸಲ ನಮ್ಮ ಮಕ್ಕಳನ್ನು ಕಳಿಸ್ಬೇಕಲ್ಲ. ನನ್ನ ಮನೆಯಲ್ಲಿ ಹೇಗೆ ಇಟ್ಟುಕೊಳ್ಬೇಕು? ಈಗಲೇ ಸಾಲುಮಾರಿ ತಿಮ್ಮಕ್ಕನನ್ನು ತೋರಿಸಿದ್ದೇವೆ. ಯಾಕೆ ತೋರಿಸಿದ್ರು? ನಮ್ಮ ಮನೆಯಲ್ಲಿ ಸಹ ಮರ ಗಿಡಗಳನ್ನು ನೆಟ್ಟು ಪರಿಸರ ರಕ್ಷಣೆ ಮಾಡಬೇಕು ಅಂತ ಅರ್ಥ ಅಲ್ವಾ? ಪರಿಸರ ರಕ್ಷಣೆ ಮಾಡಲಿಕ್ಕೆ ಅದನ್ನು ತೋರಿಸಿದ್ರು. ಆಮೇಲೆ ಶೂರಧೀರರು ಯಾಕೆ ತೋರಿಸಿದ್ರೆ, ನಮ್ಮ ಮನೆಯ ಮಕ್ಕಳು ಶೂರಧೀರರಾಗಿ ಹುಟ್ಟಬೇಕು, ಹೇಡಿಗಳಾಗಿ ಅಲ್ಲ. ನಾವು ಯಾರೊಟ್ಟಿಗೆ ಹೊಡಿಲಿಕ್ಕೆ ಹೋಗ್ತೇವೆ ಅಂತಲ್ಲ, ಆದರೆ ನನ್ನ ಧರ್ಮದ ಮೇಲೆ ಆಘಾತ ಆದಾಗ ನಮ್ಮ ಮನೆ ಮಕ್ಕಳು ಸಹ ಪೌರುಷರಾಗಿ, ಶೌರ್ಯವಂತರಾಗಿ, ಉತ್ತರ ಕೊಡುವ ಮಕ್ಕಳಾಗಿ ಬೆಳೆಯಬೇಕು ಅಂತಾದರೆ ನಮ್ಮ ಮಕ್ಕಳಿಗೂ ಸಹ ಶೌರ್ಯದ ಪಾಠವನ್ನು ಹೇಳಿಕೊಡ್ಬೇಕು. ನಾವು ದುರ್ಬಲರಲ್ಲರೇ. ನೋಡಿ, ನೀವೆಲ್ಲ ನೋಡಿ, ನಮ್ಮ ಕೃಷ್ಣ ಕೊಳನ್ನು ಊದಿದ್ದಾನೆ, ಆದರೆ ಸಂದರ್ಭ ಬಂದಾಗ ಸುದರ್ಶನ ಚಕ್ರ ಹಿಡಿದಿದ್ದಾನೆ, ದುಷ್ಟರ ನಾಶ ಮಾಡಿದ್ದಾನೆ. ನಾವು ದೇವರನ್ನ ಆರಾಧನೆ ಮಾಡೋದಕ್ಕಂದ್ರೆ ದುಷ್ಟರಾದಾಗ ಸುಮ್ಮನೆ ಕೈ ಕೂತ್ಕೊಳ್ಬೇಡ ಅಂತ. ರಾಮ ಶಾಂತಮಯೂ ಹೌದು, ಆದರೆ ಸಂದರ್ಭ ಬಂದಾಗ ಕೋದಂಡ ರಾಮ ಆಗಿದ್ದಾನೆ, ಕೈಗೆ ಬಾಣ ಹಿಡಿದಿದ್ದಾನೆ ದುಷ್ಟರ ನಾಶಕ್ಕೆ. ನಾವು ರಾಮನನ್ನು ಪೂಜೆ ಮಾಡಿಕೊಂಡು ನಾವು ನಿರ್ವೀರ್ಯರಾಗುವುದು ಬೇಡ, ನಾವು ಶೌರ್ಯವಂತರಾಗುವ. ಹಾಗಂತೇಳಿ ತಾಳ್ಮೆ ಉಂಟು, ನಾವು ಯಾರ ಮೇಲೆ ಆಕ್ರಮಣ ಮಾಡುವುದು ಬೇಡ. ಆದರೆ ನಮ್ಮ ಮೇಲೆ ಆಕ್ರಮಣ ಆದಾಗ ನಾವು ಚಂಡಿ ಚಾಮುಂಡಿ ಆಗಬಲ್ಲೆವು. ದೇವಿ ತೋರಿಸಿದ್ದಾಳೆ ಅದನ್ನು. ಅದಕ್ಕೆ ಕವಿ ಬರೀತಾನೆ ಏನಂತೇಳಿ, ಚಂದನೆ ಈ ದೇಶಕ್ಕೆ ಮಾಡಿ ತಪೋಭೂಮಿ ಹರಿಗ್ರಾಮವೇ ಹರಿಬಾಲ ದೇವಿ ಪ್ರತಿಮಾ. ಎಲ್ಲಿ ಹೆಣ್ಣು ಮಕ್ಕಳು ದೇವಿಯ ಪ್ರತಿರೂಪಂತೆ. ಹಾಗಾಗುವ ನಾವೆಲ್ಲರೂ ದೇವಿಯ ಪ್ರತಿರೂಪರಾದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ಸಹ ರಾಮನೇ ಆಗ್ಬೇಕು, ಕೃಷ್ಣನೇ ಆಗ್ಬೇಕು, ಹೌದಲ್ವಾ? ಅಂತ ಶಕ್ತಿಯೇ ನಮ್ಮಲ್ಲಿ ಇದೆ. ನಿರ್ಮಾಣ ಮಾಡುವವರು ನಾವು ತಾಯಿಯಂದರು. ನನ್ನ ಮನೆಯನ್ನು ಹೇಗೂ ಚೆನ್ನಾಗಿ ನಿರ್ಮಾಣ ಮಾಡಬಲ್ಲ ಶಕ್ತಿ ನಮಗಿದೆ. ಎಲ್ಲ ದುಷ್ಟಕ್ಕೆ, ಎಲ್ಲ ಸಮಸ್ಯೆಗೆ ಪರಿಹಾರ ನಮ್ಮ ಮನೆ ಚೆನ್ನಾಗಿರ್ಬೇಕು. ನೀವು ಹೇಳ್ತೀರಿ ಈಗ ಪ್ಲಾಸ್ಟಿಕ್ ತುಂಬಾ ಕಡೆ ಉಂಟು ಅಂತ, ಯಾರದು? ನಾವು ಯೋಚನೆ ಬೇಡ. ನೀವೆಲ್ಲ ಅಂಗಡಿಗೆ ಹೋಗ್ತೀರಲ್ಲ, ನೀವು ಯಾಕೆ ಚೀಲ ಇಟ್ಕೊಂಡು ಹೋಗ್ಬಾರ್ದು? ಕೈ ಚೀಲ ಮರೆತು ನೆನಪು ಮಾಡಿ ಇಟ್ಕೊಂಡೋಗಿ. ಆ ಪ್ಲಾಸ್ಟಿಕ್ ಕಡಿಮೆ ತನ್ನಿ. ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳೇ ಮನಸ್ಸು ಮಾಡಿ, ನಾವೇ ಮನಸ್ಸು ಮಾಡುವ. ಯಾಕೆ ಆಗಬಾರದು? ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡೇ ಮಾಡಿ ಆಗ್ತದೆ. ಪ್ರತಿಯೊಂದು ಸಹ ನಾವು ಚಪ್ಪಲ್ ತರಬೇಕಾದ್ರೆ ಎಷ್ಟು ಚಪ್ಪಲ್ ತರಬೇಕು? ನಮಗೆ ಎಷ್ಟು ಬೇಕು? ಎರಡೇ ಕಾಲಿರೋದು ಪಾದ, ಎರಡೇ ಚಪ್ಪಲ್ ಸಹ ಒಂದು ಜೊತೆ ಸಾಕಾಗುದಿಲ್ವಾ? ನಾವು ಎಲ್ಲ ನಮ್ಮ ಮಕ್ಕಳಿಗೆ ಸಹ ಯಾವ ಬಟ್ಟೆ ಅದೇ ಬಣ್ಣದ ಚಪ್ಪಲ್ ಬೇಕ. ಅಷ್ಟು ಪರಿಸರ ನಾಶ ಆಗುತ್ತೆ ಅಲ್ವಾ? ಸೀರೆ ತರಬೇಕಾದ್ರೆ ನಾನು ಹೆಣ್ಮಗಳೇ, ಎಷ್ಟು ಸೀರೆ ಬೇಕು ನಮಗೆ? ಒಂದು ಪ್ರಿಯನ್ನು ಓಡ್ತೇವೆ, ಬೇಕಂತ ತರುವ
ಅಥವಾ ಅಗತ್ಯ ಇದೆಯಾ ಅಂತ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿ, ನಮ್ಗೆ ಎಷ್ಟು ಬೇಕು ಅಷ್ಟೇ ತರಬೇಕು ಪಾತ್ರೆಗಳು. ನಾನು ತುಂಬ ಕಡೆ ಹೋಗ್ತೇನೆ. ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಪದ್ಧತಿ, ಅದೇ ಇಡೀ ಜಗತ್ತಿಗೆ ಕೊಟ್ಟವರು ನಾವು ಒಳ್ಳೆಯದನ್ನು. ಅದಕ್ಕೆ ಭಾರತ ಅಂತ ಸರ್. ಭಾರತ ಅಂದ್ರೆ ಏನ್ ಗೊತ್ತುಂಟ? ಭ ಅಂದ್ರೆ ಬೆಳಕು, ಜ್ಞಾನ. ರಥ ಜ್ಞಾನ ಬೆಳಕವನ್ನು ಎಲ್ಲರಿಗೂ ಕೊಟ್ಟವರು ಭಾರತ ಅಂತ ಅರ್ಥ. ಇಂಡಿಯಾ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬರುವುದಿಲ್ಲ. ಭಾರತ ಅಂತ ಹೇಳಿದ್ರೆ ಅದು ಅರ್ಥ. ಜ್ಞಾನವನ್ನು, ಬೆಳಕನ್ನು ಇಡೀ ಜಗತ್ತಿಗೆ ಕೊಟ್ಟದ್ದು ಭಾರತ. ಅಂದ್ರೆ ತಾಯಿಯಿಂದಿರದೇ ಮುಖ್ಯ ಪಾತ್ರ. ನಾವೇ ಬೆಳೆಸಿದ್ದು ಒಳ್ಳೆಯದನ್ನು ಅಲ್ವಾ? ಅರೆ ಗಂಡಸು ಬೆಳೆಸಿಲ್ವಾ? ಅಂತ ಗಂಡಸರು ನಾವೇ ತಯಾರು ಮಾಡ್ಬೇಕು. ಮನೆಯಲ್ಲಿ ಮಕ್ಕಳನ್ನು ನಾವೇ ತಯಾರು ಮಾಡ. ಯಾರ ಮೊನ್ನೆ ಹೇಳಿದ್ರು, ಎಂತ ಮಾರಿ ನನ್ನ ಹೆಂಡತಿಗಳು ಕನ್ನಡ ಇಂಗ್ಲಿಷಿಗೆ ಹಾಕ್ಬೇಕು ಅಂತ. ಮತ್ತೆ ಹೌದು, ಹುಡುಗಿಯರಿಗೆ ಜಾಸ್ತಿ ಅಂತ ಒತ್ತಾಯ. ಗಂಡು ಮಕ್ಕಳಾದ್ರೂ ಯಾಕೆ ಕನ್ನಡ ಮಾಧ್ಯಮ ಕಲ್ತ ಜನ, ಆದ್ರೆ ಹೆಣ್ಣು ಮಕ್ಕಳು ನಾ ಯಾಕೆ ಕಲ್ತದೆ ಅಣ್ಣ, ನಮ್ಮ ಜೋಕ್ರು ಇಂಗ್ಲಿಷಿದೆ ಕಲ್ಪೋಣ. ಕಳಿಸಿ, ಆದ್ರೆ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಕಳಿಸಿ. ಆಂಗ್ಲ ವೇಷದಲ್ಲ ಒಳ್ಳೆ. ಅದಕ್ಕೆ ತಾಯಿಯಂದರು ಮನಸ್ಸು ಮಾಡಿ ಎಲ್ಲ ಸತ್ಕಾರ್ಯಗಳಿಗೆ, ಒಳ್ಳೆ ಕಾರ್ಯಕ್ಕೆ ನಾವೆಲ್ಲ ಮುಂಚೂಣಿಗೆ ನಿಂತ್ಕೊಂಡು ಕೆಲಸ ಮಾಡುವ. ಪ್ರತಿಯೊಂದು ವಿಷಯದಲ್ಲೂ ಸಹ ತಿಲಕ ಇಡುವುದು ಸಹ ನಮ್ಮ ಮಕ್ಕಳಿಗೆ ನಾವು ಹೆಮ್ಮೆಯಿಂದ ಇಡಬೇಕು. ತಿಲಕ ಅಕುಲ್ ಪಂತೇರು ಮಕುಲ್ ಪಂತೇರು ಅಂತಲ್ಲ. ಹೆಣ್ಣು ಮಗುಗೆ ಅಥವಾ ಗಂಡು ಮಕ್ಕಳಿಗೆ ತಿಲಕ ಯಾಕೆ ಇಡಬೇಕು ಅಂತ ಹೇಳಿಕೊಡ್ಬೇಕು. ನಮ್ಮ ಋಷಿ, ನಮ್ಮ ದೇವತೆಗಳ ಹಣೆಯಲ್ಲೂ ತಿಲಕ ಉಂಟ್ರೆ ನಾವು ರಾಮನ ಪೂಜೆ ಮಾಡ್ತೇವೆ, ಕೃಷ್ಣನ ಪೂಜೆ ಮಾಡ್ತೇವೆ, ಎಲ್ಲರ ಹಣೆಯಲ್ಲೂ ತಿಲಕ ಉಂಟು. ನಮ್ಮ ಮಕ್ಕಳ ತಲೆ ಹಣೆಯಲ್ಲಿ ತಿಲಕ ಇರಬೇಕು. ಅದು ಹೆಮ್ಮೆಯಿಂದ ನಾನು ಹಿಂದೂ, ನನ್ನ ಗುರುತು ಇದು. ಖುಷಿಯಿಂದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜೀವನ ಪದ್ಧತಿಯನ್ನು ಉಳಿಸುವ ನಾವೆಲ್ಲರೂ ತಾಯಿಯಂದಿರು ಇಂಥ ಒಂದು ಶಕ್ತಿ ಆಗುವ. ನಮ್ಮೊಳಗೆ ಆ ಶಕ್ತಿ ಇದೆ, ಸಪ್ತ ಶಕ್ತಿ ಅಂತ. ಆ ಶಕ್ತಿ ನಮ್ಮ ಹತ್ರಲ್ಲೇ ಇದೆ. ತಾಳ್ಮೆ ಇದೆ, ಶೌರ್ಯವೂ ಇದೆ, ಎಲ್ಲವೂ ಇದೆ, ನೇರ್ಪುರುಷತ್ವ ಇದೆ. ನಾವೆಲ್ಲರೂ ಒಳ್ಳೆಯ ಮಕ್ಕಳನ್ನು ಬೆಳೆಸುವ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ.